ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜಿ ನಮಿತಾ ಶೆಟ್ಟಿ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ಅಡುಗೆ ಅನ್ನೋದು ದೈನಂದಿನ ಉತ್ಸವ. ಪ್ರತಿದಿನ ಸೆಲೆಬ್ರೇಷನ್ ಅಂತ ಬದುಕೋರಿಗೆ, ಲೈಫನ್ನು ಎಂಜಾಯ್ ಮಾಡೋರಿಗೆ ಅಡುಗೆನೂ ಒಂದು ಸೆಲೆಬ್ರೇಷನ್. ದೈನಂದಿನ ಅಡುಗೆಯಲ್ಲಿ ನಾವು ಬಾಡೂಟ ಮಾಡೋಕ್ಕಾಗಲ್ಲ, ಆದರೆ ಬಾಡೂಟ ಮಾಡೋ ರೀತಿಯಲ್ಲಿ ಉತ್ಸಾಹದಿಂದ ಅಡುಗೆ ಮಾಡಿದರೆ ಸಿಂಪಲ್ ಅಡುಗೆನೂ ಸ್ಪೆಷಲ್ ಆಗುತ್ತೆ. ಇವತ್ತು ಅದೇ ರೀತಿ ಸಿಂಪಲ್ ಆ್ಯಂಡ್ ಸ್ಪೆಷಲ್ ಅಡುಗೆನ ಮಾಡೋಕ್ಕೆ ನಮ್ಮ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ರೇಖಾ ಪೈ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಈಗಾಗಲೇ ಪೀಠಿಕೆಯಲ್ಲಿ ನಾನು ಹೇಳಿದೆ, ಸಿಂಪಲ್ ಅಡುಗೆನೂ ಸ್ಪೆಷಲ್ ಅಡುಗೆ ರೀತಿಯಲ್ಲಿ ನಮಗೆ ಮಾಡೋಕ್ಕಾಗುತ್ತೆ, ಕೈ ರುಚಿಯಲ್ಲಿ ಡಿಪೆಂಡ್ ಆಗುತ್ತೆ ಅಂತ. ನೀವು ಇದನ್ನು ಒಪ್ಕೋತೀರಾ? ಖಂಡಿತವಾಗ್ಲೂ ಒಪ್ಕೋತೀರಾ. ಸೊ ಇವತ್ತು ಯಾವ ಸಿಂಪಲ್ ಅಂಡ್ ಸ್ಪೆಷಲ್ ಅಡುಗೆ ನಮಗೆ ಕಲಿಸ್ಕೊಡ್ತಾ ಇದ್ದೀರಾ? ಕೋಕಂ ಕಡಿ ಅಂತ ಮಾಡ್ತೀನಿ. ಕೋಕಂ ಕಡಿ. ಕಡಿ ಇದು ಹೆಲ್ದಿ ಅಂಡ್ ಟೇಸ್ಟಿ ಅಂತ ಅನ್ಕೋತೀನಿ ನಾನಲ್ವಾ? ಸೊ ಜ್ಯೂಸ್ ಟೈಪ್ ಬರುತ್ತಾ? ಮೊಸರು ಲಾಸ್ಟ್ ಊಟ ಆದ್ಮೇಲೆ ಕುಡಿತಾರೆ. ಓಕೆ, ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಇದು? ಅದು ಪಿತ್ತ ಇದಕ್ಕೆಲ್ಲ ಒಳ್ಳೆಯದು. ಓಕೆ, ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಹಾಗಾದ್ರೆ ಟೇಸ್ಟಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಡುಗೆ ಮನೆಗೆ ಹೋಗಿ ಸ್ಟಾರ್ಟ್ ಮಾಡೋಣ. ಸೊ ಎಸ್ ಮೇಡಮ್, ಈಗ ನೀವು ಹೇಳಿದ್ದು ಕೋಕಂ ಕಡಿ. ಓಕೆ, ಸೊ ಕೋಕಂ ಕಡಿ ಸ್ಟಾರ್ಟ್ ಮಾಡುವ. ಹೇಗೆ ಮಾಡಬೇಕು? ಮಿಕ್ಸಿಗೆ ಇದ್ರದ್ದು ಹಾಲು ತೆಗಿಬೇಕು. ಓಕೆ, ತೆಂಗಿನ ಹಾಲು ತೆಗಿಬೇಕಾ? ಅದಕ್ಕಿಂತ ಮೊದಲು ನಾವು ಇದನ್ನು ರುಬ್ಬುವ. ಓಕೆ, ಅದೇನದು? ಇದು ಶುಂಠಿ. ಓಕೆ, ಮತ್ತೆ ಇದು ಗಾಂಧಾರಿ ಮೆಣಸು ಅಂತ ಚಿಕ್ಕದು. ಓಕೆ, ಸೊ ಇದನ್ನ ಫಸ್ಟ್ ಗೆ ಗ್ರೈಂಡ್ ಮಾಡ್ಕೋಬೇಕಾ? ಇದು ಶುಂಠಿ. ಶುಂಠಿ ಹಾಕ್ತೇನೆ. ಇದು ನೋಡಿಕೊಂಡು ಹಾಕ್ಬೇಕು. ಖಾರ ಬೇಕಾದ್ರೆ ಕೆಲವರು ಖಾರ ಜಾಸ್ತಿ ಹಾಕ್ತಾರೆ. ಇದನ್ನು ಈಗ ರುಬ್ಬೇಕು. ಸ್ವಲ್ಪ ನೀರು ಹಾಕಿ ಜಸ್ಟ್ ತರಿ. ಓಕೆ, ಸಾಕಾಗುತ್ತಾ? ಸಾಕು. ಓಕೆ, ಈಗ ಇದರಲ್ಲೇ ಹಾಕ್ತೇನೆ ಇದನ್ನು. ಇದಕ್ಕೆ ಗಾಂಧಾರಿ ಮೆಣಸೆ ಹಾಕ್ಬೇಕಾ? ಇಲ್ಲ, ಹಸಿಮೆಣಸು ಕೂಡ ಆಗುತ್ತೆ. ಗಾಂಧಾರಿ ಮೆಣಸು ಹಾಕ್ಬೇಕಾದ್ರೆ ಮಾತ್ರ ನೋಡ್ಕೊಂಡು ಹಾಕ್ಬೇಕು, ಖಾರ ತುಂಬಾ ಇರುತ್ತೆ. ಹೌದು. ಈಗ ತೆಂಗಿನ ತುರಿಯನ್ನು ಹಾಕಿ ರುಬ್ಬೇಕು. ತೆಂಗಿನ ಹಾಲು ತೆಗಿಬೇಕಾಗುತ್ತೆ. ಹೌದು. ಈಗ ಫೈನ್ ಆಗಿ ನಮಗೆ ಹಾಲು ತೆಗೆಯುವಷ್ಟು ರೀತಿ ನಾವು ಗ್ರೈಂಡ್ ಮಾಡ್ಬೇಕು. ನೀರು ಹಾಕಿ ಸ್ವಲ್ಪ. ಓಕೆ,
ಸಾಕು. ಈಗ ಇದರಲ್ಲಿ ಹಾಕಿ ಓಕೆ, ಸೊ ಸ್ಟೇನ್ ಮಾಡ್ಕೋತಾ ಇದ್ದೀರಾ? ಹೌದು, ಸ್ವಲ್ಪ ನೀರು ಹಾಕಿ ಆಯ್ತಾ. ಓಕೆ, ಇದು ಮಜ್ಜಿಗೆ ಎಲ್ಲ ಮಾಡ್ತಾರಲ್ಲ ಆ ಥರ ಅದೇ ರೀತಿ ತೆಳ್ಳಗೆ. ಮಾಡೋದಾ? ತೆಳ್ಳಗೆ. Okay. ತುಂಬಾ ತೆಳ್ಳಗೆ ಬರ್ಬೇಕಾದ? ಹೌದು ಹೌದು, ಸ್ವಲ್ಪ ನೀರು ಹಾಕಿ. ಇನ್ನೂ ತೆಳ್ಳಗೆ ಬರ್ಬೇಕು. ಹೌದು, ಎಷ್ಟು ತೆಳ್ಳಗಾಗ್ತದೆ ಅಷ್ಟು ಒಳ್ಳೇದಿದೆ. ಓಕೆ, ಸೊ ಮಜ್ಜಿಗೆ ರೀತಿನೇ ಆಗುತ್ತಾ ಟೇಸ್ಟ್? ಹೌದು, ಟೇಸ್ಟ್ ಒಂದು ಕೋಕಮ್ ಫ್ಲೇವರ್ ಇರುತ್ತೆ ಮಾತಾಡ್ತೀನಿ ನಾನು. ಕೋಕಮ್ ಕಡಿ, ಕಡಿ ಅಂದ್ರೆ ಅದೇ ಮಜ್ಜಿಗೆ ಥರ. ಕಡಿ ಅಂದ್ರೆ ಮಜ್ಜಿಗೆನಾ? ಮಜ್ಜಿಗೆ. ಓಕೆ, ಸೊ ಇದು ಕಡಿ ಅನ್ನೋದು ಯಾವ ಭಾಷೆ? ಕೊಂಕಣಿ ಅಲ್ಲ, ನಾನು ಫಸ್ಟಿಗೆ ಗೋವಾಕ್ಕೆ ಹೋಗುವಾಗ ಅಲ್ಲಿ ಫಸ್ಟ್ ಕುಡ್ತದ್ದು ನಾನು. ಓಕೆ, ಕೋಕಮ್. ಆ ನಂತರ ನನಗೆ ಅದು ನಾನು ಕೇಳಿದೆ ಹೇಗೆ ಮಾಡುದಂತ ಅವರ ಹತ್ರ. ನಾವು ಒಂದು ರೂಮ್ ಮಾಡಿ ನಿಂತಿದ್ದೆವು ಅಲ್ಲಿ ಹಾಲಲ್ಲಿ, ಎಲ್ಲರಿಗೆ ನನ್ನ ಮಗನ ಉಪನಯನಕ್ಕೆ ಹೋದದ್ದು. ಆಗ ಅವರು ಊಟದ ನಂತರ ಇದು ಕೋಕಮ್ ಕಡಿ ಕೊಟ್ಟರು. ಆಗ ನಾನು ಕೇಳಿದೆ ಅದು ಹೇಗೆ ಮಾಡುದಂತ. ನನಗೆ ಆಗಲೇ ಇಂಟ್ರೆಸ್ಟ್ ಬಂದಿದೆ ಅದು, ಅಂದ್ರೆ ಅಷ್ಟು ಟೇಸ್ಟ್ ಇತ್ತು. ಹಾಗೆ ಆ ನಂತರದಿಂದ ನಾನು ಸ್ಟಾರ್ಟ್ ಮಾಡಿದೆ ಮನೆಗೆ ಬಂದು. ಸೊ ಕೇಳಿ ಕಲ್ತಿರೋದು? ಹೌದು. ಓಕೆ, ಸ್ವಲ್ಪ ನೀರು ಹಾಕಿ ಆಯ್ತಾ. ಓಕೆ, ಇದಕ್ಕೆ ಹಾಕೋದಾ? ಬೇಡ, ಇದರಲ್ಲಿ ಉಂಟಲ್ಲ ಸೈಡ್. ತೆಂಗಿನ ಹಾಲು ಸ್ವೀಟ್ ಇರುತ್ತೆ, ಕೋಕಮ್ ಬಂದು ಚೂರು ಹುಳಿ ಹುಳಿ ಇರುತ್ತೆ ಅನ್ಕೋತೀನಿ ನಾನು. ಹೌದು, ಸ್ವಲ್ಪ. ಸೊ ಎರಡು ಮಿಕ್ಸ್ ಆದಾಗ ಯಾವ ಟೇಸ್ಟ್ ಬರುತ್ತೆ ಫೈನಲಿ? ಅಲ್ಲ, ಸ್ವಲ್ಪ ಖಾರ ಬರ್ತದೆ, ಹಸಿಮೆಣಸು ಶುಂಠಿ ಶುಂಠಿ ಹಾಕ್ತಾ ಇದ್ದಾರೆ. ಸೊ ಸ್ವೀಟು, ಖಾರ, ಹುಳಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ ಅನ್ಕೋತೀನಿ. ಹೌದು. ಈಗ ಕೆಲವರು ಇದನ್ನು ಸೋಸಿ ಹಾಕ್ತಾರೆ, ಕೆಲವರು ಹೀಗೆ ಹಾಕ್ತಾರೆ. ಅಂದ್ರೆ ಖಾರ ಅವರವರ ಮೇಲೆ ಡಿಪೆಂಡ್ ಆಗಿ. ಸೋಸಿ ಹಾಕಿದ್ರೆ ಚೂರು ಖಾರ ಕಮ್ಮಿ ಆಗುತ್ತೆ, ಕಡಿಮೆ ಆಗ್ತದೆ ಸ್ವಲ್ಪ. ಇದಾದ್ರೆ ಹಂಗೆ ತಿನ್ನಕ್ ಸಿಗುತ್ತೆ ಕೆಲವೊಂದ್ಸಲ ಅಲ್ವಾ? ಹೌದು, ಸ್ವಲ್ಪ. ಹೌದು, ಅಂದ್ರೆ ಮತ್ತೆ ಇದನ್ನು ಮಾಡಿ ಕೂಡ ಸೋಸಿ ಕುಡಿಬಹುದು. ಹೌದು, ಆ ತರ ಕೂಡ ಫಿಲ್ಟರ್ ಮಾಡಿ ಕುಡಿಬಹುದು. ಬಟ್ ಇದು ನಂಗೆ ಒಂಥರ ಇದ್ರೆ ಟೇಸ್ಟೇ ಒಂಥರ ಲೈಕ್ ಇಂಟ್ರೆಸ್ಟಿಂಗ್, ಕ್ಯೂರಿಯಾಸಿಟಿ ತರ ಇದೆ. ಬಿಕಾಸ್ ಸ್ವೀಟು, ಖಾರ, ಹುಳಿ ಎಲ್ಲ ಇರ್ಬೇಕಾದ್ರೆ ಯಾವ್ದು ಹೈಲೈಟ್ ಆಗುತ್ತೆ ಅಂತ. ಓಕೆ, ಸೊ ಈಗ ನೆಕ್ಸ್ಟ್ ಉಪ್ಪು ಹಾಕ್ತೇನೆ. ಹಾಕ್ತಾ ಇದ್ದೀರಾ? ಅದು ಎಷ್ಟು ನೋಡಿಕೊಂಡು ಹಾಕ್ಬೇಕು. ಉಪ್ಪು, ಹುಳಿ, ಖಾರ. ಇದು ಕೋಕಮ್ ಜ್ಯೂಸ್, ಅದನ್ನೇ ಹಾಕಿದ್ರೆ ರೈಟ್. ಹಿಂಗೆ ಸಿಗುತ್ತಾ ಕೋಕಮ್ ಜ್ಯೂಸ್? ಅಂದ್ರೆ ಸಿಗ್ತದೆ, ಕ್ಯಾನ್ ಸಿಗ್ತದಲ್ಲ, ಅದೇ ಸೇಮ್. ಇದು ನಾವು ಕೋಕಮ್ ಸಿಪ್ಪೆನ ನೆನೆಸಿಟ್ಟು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಜ್ಯೂಸ್ ಮಾಡಿ ಕುಡಿತೇವೆ, ಆ ತರ ಕೂಡ ಮಾಡಬಹುದು. ಇದು ಹಾಕಿದ ಮೇಲೆ ಕಲರ್ ಬರುದು, ಕಲರ್. ಹೌದು, ಲೈಕ್ ಚೇಂಜ್ ಆಗುದು. ಆಲ್ಮೋಸ್ಟ್ ವೈಟ್ ಗೆ ನೀವು ಆಲ್ಮೋಸ್ಟ್ ಮೆರೂನ್ ವೈನ್ ಕಲರ್ ಇದೆ ಇದು. ಹೌದು, ಸ್ಟ್ರಾಂಗ್ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕಬಹುದು. ಈಗ ಕಲರ್ ಚೇಂಜ್ ಆಗ್ತದೆ. ಎಸ್, ಕಲರ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಕೆಲವರು ಡಾರ್ಕ್ ಕಲರ್ ಇಷ್ಟಪಡ್ತಾರೆ, ಸ್ವಲ್ಪ ಇದಕ್ಕಿಂತ ಡಾರ್ಕ್ ಬೇಕಾದ್ರೆ ಹಾಗೆ ಜಾಸ್ತಿ ಹಾಕಿದ್ರೆ ಕೂಡ ಏನಾಗುದಿಲ್ಲ, ಲೆಕ್ಕಕ್ಕಿಂತಲ್ಲ. ಹೌದು, ಕಾನ್ಸಂಟ್ರೇಷನ್ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಬಹುದು. ಇದು ಕುಕಿಂಗ್ ವಿದೌಟ್ ಫೈರ್ ಅಲ್ಲೆಲ್ಲ ಮಾಡ್ಕೋಬಹುದು. ಅದೇ ನಾನು ಹೇಳಕ್ ಬಂದೆ ಈಗ, ಲೈಕ್ ಕುಕಿಂಗ್ ವಿದೌಟ್ ಫೈರ್ ಅಲ್ಲಿ ಆರಾಮ್ಸೆ ಮಾಡ್ಕೋಬಹುದು. ತೆಂಗಿನ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ರೆ ಮತ್ತೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೊ ಇಷ್ಟೇ, ಸಿಂಪಲ್. ಎಸ್, ಸೊ ಆಗ್ಲೇ ಹೇಳ್ದಂಗೆ ಸಿಂಪಲ್ ಅಂಡ್ ಸ್ಪೆಷಲ್ ಅಲ್ವಾ? ಹೌದು. ಈಗ ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿ ಅಷ್ಟೇ. ಈಗ ಗ್ಲಾಸಿಗೆ ಹಾಕ್ತೇನೆ. ಈ ತರ ಮಾಡ್ಬೇಕು, ಇಲ್ಲದ್ರೆ ಅದು ತೆಂಗಿನ ಹಾಲು ಮೇಲೆ ನಿಲ್ತದೆ. ಮಿಕ್ಸ್ ಮಾಡಿ, ಇಲ್ಲಾಂದ್ರೆ ಅದು ಕೋಕಮ್ ಇದ್ದು ಕೆಳಗಡೆನೆ ಸೆಟಲ್ ಆಗುತ್ತೆ, ತೆಂಗಿನ ಹಾಲು ಮೇಲೆ ಬರುತ್ತೆ. ನೋಡಕ್ ಕಲರ್ ಮಾತ್ರ ಸಖತ್ತಾಗಿದೆ ಮ್ಯಾಮ್. ಕಲರ್ ನೋಡಿಯೇ ಕುಡಿತಾರೆ ಇದನ್ನ. ಟೇಸ್ಟ್ ನೋಡ್ಬೇಕಷ್ಟು ಹೆಂಗಿದೆ ಅಂತ, ಬಟ್ ಕಲರ್ ಸಖತ್ತಾಗಿದೆ. ಒಮ್ಮೆ ಕುಡಿದ್ರೆ ಮತ್ತೆ ಕುಡಿತಾ ಇರ್ಬೇಕಂತ ಅನಿಸ್ತದೆ. ಹೌದಾ? ಅಷ್ಟು ಗ್ಯಾರಂಟಿನಾ? ಬಿಕಾಸ್ ನಾನು ಇದುವರೆಗೂ ಟೇಸ್ಟ್ ಮಾಡಿಲ್ಲ. ಕೋಕಮ್ ಜ್ಯೂಸ್ ಟೇಸ್ಟ್ ಮಾಡಿದ್ದೀನಿ, ಬಟ್ ಈ ರೀತಿ ತೆಂಗಿನ ಹಾಲು ಜೊತೆ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ಮಾಡಿಲ್ಲ. ಹೌದು, ಬಟ್ ಸಖತ್ ಕ್ಯೂರಿಯಾಸಿಟಿ ಇದೆ. ಅಂದ್ರೆ ಕೋಲ್ಡ್ ಇನ್ನು ಕೂಡ ಜಾಸ್ತಿ ಮಾಡಿದ್ರೆ ತುಂಬಾ ಇದು ಶೀತಕಾಲದಲ್ಲಿ ತುಂಬಾ ಕುಡಿಯುವಂತ ಆಗ್ತದೆ. ಓಕೆ, ಖುಷಿ ಖುಷಿಯಿಂದ ಮಾಡಿದ ಕೋಕಮ್ ಕಡಿ ರೆಡಿ ಆಗಿದೆ. ಟೇಸ್ಟ್ ನೋಡಿ. ಖುಷಿ ಖುಷಿಯಿಂದ ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೀಕ್ಷಕರೇ, ಕೋಕಮ್ ಕಡಿ
ರೆಡಿ ಆಗಿದೆ. ಸೊ ಈ ತಂಪಾದ ಪಾನೀಯನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕೋಕಂ ಕಡಿ ತಯಾರಿಸುವ ವಿಧಾನ. ಮೊದಲು ಶುಂಠಿ, ಜೀರಿಗೆ, ಮೆಣಸನ್ನು ರುಬ್ಬಿಕೊಳ್ಳಿ. ನಂತರ ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸಿ ಹಾಲನ್ನು ತೆಗೆಯಿರಿ. ಆನಂತರ ರುಬ್ಬಿದ ಮೆಣಸನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಕೋಕಂ ಜ್ಯೂಸ್ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಗೋವನ್ ಸ್ಪೆಷಲ್ ಕೋಕಂ ಕಡಿ. ಸೊ ಒಂದು ತಂಪಾದ ಪಾನೀಯ ನಮ್ಮ ಅಡುಗೆ ಮನೆಯಲ್ಲಿ ಸಿದ್ಧವಾಯಿತು. ಸೊ ನೆಕ್ಸ್ಟ್ ರೆಸಿಪಿ ಏನು ಮ್ಯಾಮ್ ಹತ್ರ ಕೇಳೋಣ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೂಲ್ಸ್, ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ವೀಕ್ಷಕರೇ, ತಂಪಾದ ಪಾನೀಯ, ಆರೋಗ್ಯಕರವಾದಂತಹ ಒಂದು ಪಾನೀಯ, ದಟ್ ಇಸ್ ನಥಿಂಗ್ ಬಟ್ ಕೋಕಂ ಕಡಿ ನಮ್ಮ ಅಡುಗೆ ಮನೆಯಲ್ಲಿ ಸಜ್ಜಾಗಿದೆ. ಸೊ ಈಗ ನೆಕ್ಸ್ಟ್ ರೆಸಿಪಿ ಏನು ಮ್ಯಾಮ್ ಹತ್ರ ಕೇಳೋಣ ಬನ್ನಿ. ಸೊ ಎಸ್ ಮೇಡಮ್, ಸೊ ಒಂದು ತಂಪಾದ ಪಾನೀಯ ರೆಡಿ ಮಾಡಿದ್ರಿ. ಸೊ ನೆಕ್ಸ್ಟ್ ರೆಸಿಪಿ ಹರಿವೆ ಸೊಪ್ಪಿನ ಆಮ್ಟಿ. ಹರಿವೆ ಸೊಪ್ಪಿನ ಆಮ್ಟಿ. ಆಮ್ಟಿ. ಸೊ ಇದು ಹೆಲ್ದಿ ರೆಸಿಪಿ ಅಲ್ವಾ? ಓಕೆ. ಸೊ ಆಮ್ಟಿ ಅಂದ್ರೆ ಮೀನಿಂಗ್ ಗೊತ್ತಾಗಿಲ್ಲ, ಮಾಡ್ತಾ ಮಾಡ್ತಾ ಕೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಆಯ್ತು. ಏನ್ ಬೇಕಿದೆ? ಫಸ್ಟಿಗೆ ನನಗೆ ಬಾಣಲೆ ಕೊಡಿ. ಬಾಣಲೆ ಬೇಕು. ಓಕೆ, ಇದಾಗುತ್ತಾ? ಹಾಂ, ಆಗ್ತದೆ. ಓಕೆ. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಬೇಕೀಗ? ಹೌದು, ಸ್ವಲ್ಪ. ಅಂದರೆ ಹರಿವೆ ಸೊಪ್ಪಲ್ಲಿ ಮತ್ತೆ ನೀರು ಬಿಡ್ತದಲ್ಲ, ಅದಕ್ಕೆ ಸ್ವಲ್ಪ ಹಾಕಬೇಕಷ್ಟೇ. ಓಕೆ, ಸಾಕಾಗುತ್ತಾ? ಹಾಂ, ಸಾಕು. ಓಕೆ. ಈಗ ಅದು ಕುದಿ ಬರಬೇಕು. ಕುದಿ ಬರುವಾಗ ಈ ಹರಿವೆ ಸೊಪ್ಪನ್ನು ಹಾಕಿ ಬೇಯಿಸಬೇಕು. ಅಷ್ಟೊತ್ತಿಗೆ ನಾವು ಮಸಾಲೆ ಮಾಡಿ ರುಬ್ಬಿಡುವ. ಅಷ್ಟೊತ್ತಿಗೆ ಮಸಾಲೆ ಮಾಡಿ ರೆಡಿ ಇಟ್ಕೊಂಡ್ರೆ ಆಗುತ್ತೆ. ಓಕೆ, ಫೈನ್. ಓಕೆ, ಅಲ್ಲಿ ನೀರು ಕುದೀತಾ ಉಂಟು. ಈಗ ಹರಿವೆ ಸೊಪ್ಪನ್ನು ಹಾಕಿ ಬಿಡುವ. ಓಕೆ. ಸೊ ನೀರು ಕುದಿ ಬಂದ ಕೂಡಲೇ ಸೊಪ್ಪನ್ನು ಹಾಕ್ಬೇಕಲ್ವಾ? ಹೌದು, ಅಲ್ಲಿ ಕುದೀತಾ ಇದು ಬೇಯಿಸ್ತದಲ್ಲ, ಬಾಡಿಸ್ಬೇಕು ಇದನ್ನ. ಅದರಲ್ಲಿ ಬೇಯ್ತಾ ಇರಲಿ, ನಾವು ಅಷ್ಟೊತ್ತಿಗೆ ರುಬ್ಬುವ. ಓಕೆ. ಈಗ ತೆಂಗಿನ ತುರಿ. ಸೊ ಇದು ಯಾವ ಟೈಪ್? ಆಗ್ಲೇ ಕೇಳಿದೆ ಆಮ್ಟಿ ಅಂದ್ರೆ ಏನು ಅಂತ. ಆಮ್ಟಿ ಅಂದ್ರೆ ಇದು ಬೆಳ್ಳುಳ್ಳಿಯನ್ನು ಅದಕ್ಕೆ ಮಸಾಲೆಯೊಟ್ಟಿಗೆ ರುಬ್ಬಿ, ಈಗ ನಾವು ರುಬ್ಬಿದ ಮಸಾಲೆ ಹಾಕ್ತೇವಲ್ಲ, ಬೆಳ್ಳುಳ್ಳಿಯನ್ನು ಕೂಡ ಅದರೊಟ್ಟಿಗೆ ಬೇಯಿಸಬೇಕು. ಲಾಸ್ಟಿಗೆ ಒಂದು ಎಣ್ಣೆ ಹಾಕ್ಬೇಕು ಅದ್ರ ಮೇಲೆ, ಅದಕ್ಕೆ ಆಮ್ಟಿ ಅಂತ ಹೇಳಿ. ಸೊ ಗ್ರೇವಿ ಟೈಪ್ ಬರುತ್ತೆ. ಗ್ರೇವಿ ಟೈಪ್ ಬರ್ತದೆ. ಸೊ ಅದ ಕಾರಣ ತೆಂಗಿನ ತುರಿ, ಮೆಣಸು, ಉದ್ದ ಮೆಣಸು, ಗಿಡ್ಡ ಮೆಣಸು. ಓಕೆ. ಸೊ ಎಷ್ಟು ಹಾಕ್ತಾ ಇದ್ದೀರಾ ಮೆಣಸು? ಈಗ ಖಾರಕ್ಕೆ ತಕ್ಕಷ್ಟು, ನಮ್ಗೆ ಎಷ್ಟು ಹೌದು, ಅವರವರ ಇಷ್ಟಕ್ಕೆ. ಅದು ಎರಡು ಟೈಪ್ ಇದು ಮೆಣಸು ಹಾಕ್ಬೇಕಾ? ಹೌದು, ಇದು ಕಲ್ಲರಿಗೆ ಬರ್ಲಿಕ್ಕೆ, ಇದು ಖಾರ ಬರಕ್ಕೆ. ಓಕೆ. ಸೊ ಎರಡೂ ಟೈಪ್ ಇದು ಮೆಣಸು ಹಾಕ್ಲೇಬೇಕು. ಹೌದು. ಈಗ ಸ್ವಲ್ಪ ಹುಳಿ ಹಾಕ್ತೇನೆ. ಹುಳಿ ಇಷ್ಟು ಸಾಕು. ಈಗ ನೀರು ಹಾಕಿ ರುಬ್ಲಿಕ್ಕೆ. ಓಕೆ, ಫೈನ್. ಈಗ ಇದನ್ನು ಇದಕ್ಕೆ ಹಾಕ್ಬೇಕು. ಇದನ್ನು ಓಕೆ. ಅದು ಬೇಗ ಬೇಯ್ತದಲ್ಲ, ಸೊಪ್ಪು ಬೇಗ ಬೇಯುತ್ತೆ. ಹೌದು. ಓಕೆ. ಮಾಡಿಸ್ಬೇಕಾ? ಸ್ವಲ್ಪ ನೀರು ಹಾಕಿ ಅದಕ್ಕೆ. ಇದಕ್ಕೆ ಸಾಕಾಗುತ್ತಾ? ಸ್ವಲ್ಪ ಹಾಕಿ, ಸಾಕು ಸಾಕು. ಈ ಬೆಳ್ಳುಳ್ಳಿಯನ್ನು ನೋಡಿಕೊಂಡು ಹಾಕಬೇಕು, ಎಷ್ಟು ಬೇಕಂತ. ಇದರೊಟ್ಟಿಗೆ ಬೇಯಿಸಬೇಕು. ಓಕೆ. ಸಿಪ್ಪೆ ಜೊತೆಗೆ ಹಾಕದ? ಹೌದು. ಓಕೆ. ಸೊ ಈ
ಬೆಳ್ಳುಳ್ಳಿ ಲಾಸ್ಟಿಗೆ ಹಾಕೋ ಕಾರಣ ಇದಕ್ಕೆ ಅಮಟಿ ಅಂತ ಹೆಸರು. ಹೌದು, ಅದು GSB ಅಲ್ಲಿ ಹೇಳುದು. ಓಕೆ. ಸೊ ಚಪಾತಿ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ ಅನ್ಕೊಂಡು. ಹೌದು ಅಲ್ವಾ? ಈಗ ಇದಕ್ಕೆ ಉಪ್ಪು ಹಾಕ್ತೇನೆ. ಓಕೆ. ಬೇಯಿಸುವಾಗ ಉಪ್ಪು ಹಾಕಲಿಲ್ಲ, ಖಾಲಿ ಫೈನಲ್. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಕಡಿಮೆ ಆದ್ರೆ ಪರವಾಗಿಲ್ಲ, ನೋಡಿಕೊಂಡು ಹಾಕ್ಬೋದು. ಜಾಸ್ತಿ ಆದ್ರೆ ಏನು ಮಾಡೋಕ್ಕಾಗಲ್ಲ. ಹೌದು, ಉಪ್ಪನ್ನ ನಾವು ಯಾವ ಟೈಮಲ್ಲಿ ಬೇಕಾದ್ರೂ ಕಮ್ಮಿ ಆದರೆ ಹಾಕೋಬಹುದು, ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಆದರೆ ಉಪ್ಪು ಜಾಸ್ತಿ ಆದರೂ ಅದನ್ನ ಮ್ಯಾನೇಜ್ ಮಾಡೋಕ್ಕೆ ಕೆಲವರು ಏನೋ ಟ್ರಿಕ್ಸ್ ಪೊಟ್ಯಾಟೊ ಎಲ್ಲ ಹಾಕ್ತಾರೆ. ಆದ್ರೆ ಎಲ್ಲದಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ಹೌದು, ಎಲ್ಲ ಸಾಂಬಾರಿಗೆ ಆಗುದಿಲ್ಲ. ಅದಕ್ಕಿಂತ ನಾವೇ ಜಾಗ್ರತೆ ಮಾಡಿ ಸ್ವಲ್ಪ ಹಾಕಿದ್ರೆ ಕರೆಕ್ಟ್. ಇದಕ್ಕೆ ಮುಚ್ಚಳ ಮುಚ್ಚಿ. ಓಕೆ. ಇದು ನೋಡುವ ಆಗಿದೆ ಅಂತ. ಓಕೆ. ಕೆಲವರು ಇಷ್ಟೇ ಮಾಡ್ತಾರೆ, ಕೆಲವರು ಇದು ಗ್ರೇವಿ ತರ ಗಟ್ಟಿ ಬರುವ ಹಾಗೆ ಮಾಡ್ತಾರೆ. ಹೌದು, ಇದು ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಗಂಜಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರ್ತದೆ. ಎಲ್ಲಾನು ಸಿಂಪಲ್ ಅಲ್ವಾ, ತಕ್ಷಣ ಆಗುತ್ತೆ. ಇದೆಲ್ಲ ತುಂಬಾ ಹೊತ್ತು ಹಿಡಿಯಲ್ಲ, ಬಿಕಾಸ್ ಸೊಪ್ಪು ಬೇಗ ಬೇಯೋ ಕಾರಣ ಬರೀ ಒಂದು ಗ್ರೈಂಡಿಂಗ್ ಒಂಚೂರು ಕೆಲಸ ಇರೋದಷ್ಟೇ. ಹೌದು, ಮಕ್ಕಳಿಗೆಲ್ಲ ಟಿಫಿನಿಗೆಲ್ಲ ಚಪಾತಿ ಜೊತೆ ಹೀಗೆ ಮಾಡಿ ಕೊಟ್ರೆ ಹೌದು ಬೇಗ ಆಗ್ತದೆ, ಬೇಗ ಆಗುತ್ತೆ. ಅಂಡ್ ಹೆಲ್ದಿನೂ, ಹಿಂಗೆ ಸೊಪ್ಪು ತಿನ್ನಲ್ಲ, ಸೊ ಈ ರೀತಿ ಮಾಡ್ಕೊಂಡು ಕೊಟ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಯ್ತಾ, ಸನ್ ಪ್ರೀಮಿಯಂ. ಓಕೆ, ಫೈನ್. ಸೊ ಫೈನಲ್ ಟಚ್ ಅಪ್ ಬಂದು ನಮ್ಮ ಸನ್ ಪ್ರೀಮಿಯಂ ಆಯಿಲ್ ಅಲ್ವಾ? ಹೌದು, ಸ್ವಲ್ಪ ಹಾಕಿ ಸಾಕು. ಸಾಕಾಗುತ್ತಾ? ಸಾಕು. ವಿತ್ ವಿಟಮಿನ್ A, D and E ನ ಈಗ ಆ್ಯಡ್ ಮಾಡಿದ್ವಿ ಅಲ್ವಾ? ಸೊ ಸೊಪ್ಪಲ್ಲಿರುವಂಥ ವಿಟಮಿನ್ಸ್ ಜೊತೆಗೆ ಆಯಿಲಲ್ಲಿರೋ ವಿಟಮಿನ್ಸ್ ಕೂಡ ಸೇರಿದೆ ಈಗ. ಸನ್ ಪ್ರೀಮಿಯಂ ಎಣ್ಣೆ ಹಾಕಿದ್ರೆ ರುಚಿ ಬಂತು ಹೇಳಿ ಅರ್ಥ ಅಲ್ವಾ? ಫೈನಲ್ ಟಚ್ ಅಪ್, ಫಿನಿಶಿಂಗ್. ಎಸ್, ಆಯ್ತು, ಗ್ಯಾಸ್ ಆಫ್ ಮಾಡಿ. ಓಕೆ, ಆಫ್ ಮಾಡಿದ? ಎಸ್. ಸೊ ನೆಕ್ಸ್ಟ್ ಸರ್ವಿಂಗಾ? ಹಾಂ, ಸರ್ವಿಂಗ್. ಬೆಳ್ಳುಳ್ಳಿ ಪರಿಮಳ ಬರ್ತದಲ್ಲ, ಆದ ಕಾರಣ ಅಮಟಿ ಅಲ್ವಾ? ಹೌದು. ಮತ್ತೆ ಮರ್ತೋಯ್ತು ನನಗೆ, ಅರಿವೆ ಸೊಪ್ಪಿನ ಅಮಟಿ ಅಲ್ವಾ? ಹೌದು. ಇದೇ ಥರ ಬಸಳೆಯಲ್ಲೂ ಮಾಡ್ಬೋದು. ಓಕೆ. ಬೇರೆ ಯಾವ ಸೊಪ್ಪಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಬಸಳೆಯಲ್ಲಿ ಮಾಡ್ಬೋದು, ಎಲ್ಲದರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಬಸಳೆ ಸೊಪ್ಪು, ಅರಿವೆ ಸೊಪ್ಪು ಮಾಡ್ಬೋದು. ಬಸಳೆ ಸೊಪ್ಪು ಮಾತ್ರ ಹಾಕ್ಬೇಕಾ, ಅದ್ರ ದಂಡನ್ ಹಾಕ್ಬೋದಾ? ದಂಡು ಕೂಡ ಹಾಕ್ಬೋದು. ಓಕೆ. ಖುಷಿ ಖುಷಿಯಿಂದ ಮಾಡಿದ ಹರಿವೆ ಸೊಪ್ಪಿನ ಆಮಟಿ ರೆಡಿ ಆಗಿದೆ. ಟೇಸ್ಟ್ ನೋಡಿ, ಚಪಾತಿ ಮಾಡಿ ತಂದಿದ್ದೇನೆ, ಅದರೊಟ್ಟಿಗೆ ತಿಂದು ಹೇಳಿ. ಥ್ಯಾಂಕ್ ಯು ಸೋ ಮಚ್. ಇದು ನೀವು ಕೊಡೋದ್ರ ಜೊತೆಗೆ ಖುಷಿ ಖುಷಿಯಾಗಿ ಮಾಡಿದ್ದೀನಿ ಅಂತ ಹೇಳ್ತೀರಲ್ಲ, ಅದು ಇನ್ನೂ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದಂತಹ ಅರಿವೆ ಸೊಪ್ಪಿನ ಆಮಟಿ ರೆಡಿ ಆಗಿದೆ. ಸೊ ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಹಾಗೇನೆ ಗಂಜಿ ಜೊತೆಗೆ ತಿನ್ನಕ್ಕೆ ಸಖತ್ತಾಗಿರುತ್ತೆ. ಇದನ್ನು ಮಾಡೋದು ಹೇಗೆ, ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಅರಿವೆ ಸೊಪ್ಪಿನ ಆಮಟಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಅರಿವೆ ಸೊಪ್ಪು ಸೇರಿಸಿ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಹುರಿದ ಒಣಮೆಣಸು, ಹುಣಸೆ ಹುಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೆಂದ ಸೊಪ್ಪಿಗೆ ಸೇರಿಸಿ ಬೇಕಾಗುವಷ್ಟು ನೀರು, 6ರಿಂದ 8 ಎಸಳು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೊನೆಯಲ್ಲಿ ಮೇಲಿನಿಂದ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಅರಿವೆ ಸೊಪ್ಪಿನ ಆಮಟಿ ರೆಡಿ. ಸೊ ಎಸ್ ಮೇಡಮ್, ತಂಪಾದ ಪಾನೀಯ ಹಾಗೇನೆ ನಮ್ಮದು ಸೊಪ್ಪಿನ ಆಮಟಿ ರೆಡಿ ಆಗಿದೆ. ಸೊ ನಾನಂತೂ ಆಗದಿಂದ ಹೇಳ್ತಿದ್ದೆ, ನಂಗೆ ಈ ಪಾನೀಯದು ಲೈಕ್ ನೀವೇನಂದ್ರಿ ಕೋಕಮ್ ಕಡಿ, ಇದ್ರದ್ದು ಟೇಸ್ಟ್ ನೋಡೋಕ್ಕೆ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಅಂತ. ಸೊ ನಾನು ಫಸ್ಟ್ ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾಡಿ. ಸಖತ್ತಾಗಿ ಬಂದಿದೆ. ಆ್ಯಂಡ್ ಆ ಕೂಲ್ ಫೀಲಿಂಗ್ ಸಿಗೋಕ್ಕೆ ಐಸು ಆ್ಯಡ್ ಮಾಡಬೇಕಂತ ಇಲ್ಲ, ಫ್ರಿಜ್ಜಲ್ಲಿ ಇಡಬೇಕಂತ ಇಲ್ಲ, ಹಾಗೆ ಕೂಲ್ ಫೀಲ್ ಸಿಗುತ್ತೆ. ಇನ್ನು ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಕೂಲ್ ಫೀಲ್ ಸಿಗುತ್ತೆ. ಸಖತ್ತಾಗಿ ಬಂದಿದೆ. ಯಾವುದದು ಸ್ವೀಟು, ಖಾರ, ಉಪ್ಪು, ಹುಳಿ ಪರ್ಫೆಕ್ಟಾಗಿ ಸೂಪರ್.
ಅಲ್ಟಿಮೇಟ್ಲಿ ಸೂಪರ್, ಚೆನ್ನಾಗಿ ಬಂದಿದೆ. ಆ್ಯಂಡ್ ಈಗ ಇದು ಏನಿದ್ದು ಹರಿವೆ ಸೊಪ್ಪಿನ ಆಮ್ಟಿ. ಓಕೆ, ಬೆಳ್ಳುಳ್ಳಿ ಫ್ಲೇವರ್ ಸಿಗ್ತಾ ಇದೆಲ್ಲ. ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಸಿಗ್ತಾ ಇದೆ, ಸಖತ್ತಾಗಿ ಬಂದಿದೆ. ನಂಗಂತೂ ಬೆಳ್ಳುಳ್ಳಿ ಸಖತ್ ಇಷ್ಟ, ಹಿಂಗೆ ಫ್ರೈ ಮಾಡ್ಕೊಂಡು ತಿಂತೀನಿ. ಸೊ ನಂಗಂತೂ ಸಖತ್ ಇಷ್ಟ ಆಯಿತು. ತುಂಬ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲದವ್ರಿಗೆ, ಕೆಲವರಿಗೆ ಬೆಳ್ಳುಳ್ಳಿ ಸಿಕ್ಕಿದ್ರೇ ಆಗೋದಿಲ್ಲ. ಹೌದು. ಸೊ ಅಂಥವ್ರಿಗೆ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಹಾಕಿನೂ ಮಾಡಿದ್ರೆ ಆಮ್ಟಿ ಫ್ಲೇವರ್ ಬರುತ್ತೆ. ಅದನ್ನ ಆಮ್ಟಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಆದಷ್ಟು ಕಡಿಮೆ ಹಾಕಬಹುದು, ಆದ್ರೆ ಆಮ್ಟಿಗೆ ಸ್ವಲ್ಪ ಬೇಕಲ್ಲ ಬೇಯಿಸಿ. ಅದೇ, ನೀವು ಆಮ್ಟಿಲಿ ನೀವು ಬೆಳ್ಳುಳ್ಳಿನೇ ಹೈಲೈಟ್ ಮಾಡಿರೋ ಕಾರಣ ಬೆಳ್ಳುಳ್ಳಿ ಇಷ್ಟ ಆಗದವ್ರಿಗೆ ಅಷ್ಟು ಇಷ್ಟ ಆಗ್ಲಿಕ್ಕಿಲ್ಲ ಅನ್ಕೋತೀನಿ. ಬಟ್ ನಂಗಂತೂ ಬೆಳ್ಳುಳ್ಳಿ ಸಖತ್ ಇಷ್ಟ. ಸೊ ಸೂಪರ್, ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿವರೆಗೂ ಬಂದು 2 ಸ್ಪೆಷಲ್, ಸಿಂಪಲ್ ಆ್ಯಂಡ್ ಸ್ಪೆಷಲ್ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ಸೊ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ, ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ನಮ್ಮ ಟಿವಿಯಲ್ಲಿ ಬರುವುದು ಹೇಳಿದ್ರೆ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಈ ಅಕ್ಕಿ ಹೊರಗೆ ಎಲ್ಲಿ ಸಿಗುದಿಲ್ಲ ನನಗೆ, ಆದ ಕಾರಣ ತುಂಬಾ ಇಷ್ಟ ಈ ಅಕ್ಕಿ ನನಗೆ. ಯಾಕೆ ಸಿಗಲ್ಲ? ಖಂಡಿತವಾಗ್ಲೂ ಸಿಗಬಹುದು, ಹುಡುಕಿದ್ರೆ. ಅದೇ ಇಲ್ಲಿ ಬಂದ್ರೆ ರೆಡಿಯಾಗಿ ಸಿಗುತ್ತೆ ಅಲ್ವಾ? ಬಟ್ ಪ್ರತಿಯೊಂದು ಸ್ಟೋರ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸಂತೋಷ್ ರೈಸ್ ಮಿಲ್ಸ್ ಅವ್ರದ್ದು. ಸೊ ನೀವು ಹೋಗಿ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ಮನೇಲಿ ಇದೇ ಯೂಸ್ ಮಾಡೋದಾ? ಹೌದು, ಇದೇ ಯೂಸ್ ಮಾಡಿ. ಈ ಆಮ್ಟಿ ಒಟ್ಟಿಗೆ ಇನ್ನೂ ಕೂಡ ಚಂದ ಆಗ್ತದೆ, ಚೆನ್ನಾಗಿರುತ್ತೆ. ಹೌದು, ಗಂಜಿ ಮಾಡಿದ್ರೆ ಸೂಪರ್ ಬಾಗ್ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಇಂಥದ್ದೇ ಇನ್ನೊಂದು ರೆಸಿಪಿ ಈ ಅಕ್ಕಿ ಜೊತೆಗೆ ಏನಾದ್ರು ಮಾಡ್ಕೊಂಡು ಬನ್ನಿ. ಆಯ್ತು. ಓಕೆ, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ನಂಗಂತೂ ಈ ಪಾನೀಯ ಸಖತ್ ಇಷ್ಟ ಆಯಿತು. ಸೊ ಸೂಪರ್ ಕೂಲಿಂಗ್ ಎಫೆಕ್ಟ್ ಕೊಡ್ತಾ ಇದೆ. ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ. 2 ರೆಸಿಪಿ ಸಖತ್ತಾಗಿ ಬಂದಿದೆ, ಒಂದು ಪಾನೀಯ ಆ್ಯಂಡ್ ಇನ್ನೊಂದು ಗ್ರೇವಿ ಟೈಪು. ಸೊ ಇದೇ ರೀತಿ ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.